ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, McCoy Home Appliances, Vidya Coffee, Aishwarya KT Specialty. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ. ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೇಶಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ವಿದ್ಯಾ ಕಾಫಿ. ಓಕೆ, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸರೋಜ್ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಲ್ಲ. ನೋಡಿ, ಇವಾಗ ಅವತ್ತು ಬರುವಾಗ ಸ್ವಲ್ಪ ಕನ್ನಡ ಕಡಿಮೆ ಮಾಡ್ತಿದ್ದೀರಿ, ಇವತ್ತು ಸ್ಪೆಷಲಾಗಿ ಜಾಸ್ತಿ ನೀವು ಕನ್ನಡ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ಓಕೆ, ಸ್ಪೆಷಲಾಗಿ ಇವತ್ತು ಏನು ಅಡುಗೆ ಮಾಡ್ತಿದ್ದೀರಾ? ನಮ್ಮ ಊರದ್ದು ಒಂದು ಸ್ಪೆಷಲ್ ಸ್ವೀಟ್ ರಸಗುಲ್ಲ. ಒಡಿಸ್ಸಾ ಸ್ಪೆಷಲಾ? ರಸಗುಲ್ಲನ. ಓಕೆ, ಆಮೇಲೆ ಇನ್ನೊಂದು ಒಂದೇ ನಾರಿಯಲ್ದು ಸಲಾಡ್, ತೆಂಗಿನಕಾಯಿಯ ಸಲಾಡ್ ಅಲ್ಲ? ಓಕೆ, ಅದು ಕೂಡ ಸ್ವಲ್ಪ ಸ್ವೀಟ್ ಥರ ಇರುತ್ತಾ? ಓಕೆ, ಹಾಗಾದರೆ ಇವತ್ತು ಸ್ಪೆಷಲಾಗಿ ಸ್ವೀಟ್ ಇದ್ದು ಅಡುಗೆ ಅಲ್ಲ, ಅದು ಒಡಿಸ್ಸಾ ಸ್ಪೆಷಲ್. ಓಕೆ, ಎರಡು ಅಡುಗೆ ಮಾಡಲಿಕ್ಕೆ ಎರಡು ರೂಮ್ಗೆ ಹೋಗುವ. ಅಡುಗೆ ಮನೆಗೆ ಬಂದಾಯಿತು. ಈಗ ಫಸ್ಟ್ ಯಾವುದು ತೆಂಗಿನ ಇದರಲ್ಲಿ ಹಾಲಿದ್ದು ಏನು ಹೇಳಿ? ಇಲ್ಲ, ಖಾಲಿ ಹಾಲು ಬಿಸಿ ಮಾಡಿ ಮತ್ತೆ ಅದು ಪನ್ನೀರ್ ಮಾಡಿ ಮತ್ತೆ ಅದರಲ್ಲಿ ರಸಗುಲ್ಲ ಮಾಡಲಿಕ್ಕೆ. ಈಗ ಫಸ್ಟಿಗೆ ರಸಗುಲ್ಲ ಮಾಡೋದಾ? ಓಕೆ, ಫಸ್ಟ್ ಈಗ ರಸಗುಲ್ಲ ಮಾಡಲಿಕ್ಕೆ ಏನು ಬೇಕು? ಫಸ್ಟ್ ಈಗ ಫಸ್ಟ್ ಹಾಲಿಗೆ ಬಿಸಿ ಮಾಡಬೇಕು. ಹಾಲನ್ನು ಬಿಸಿ ಮಾಡಬೇಕಾ? ಓಕೆ, ಹಾಗಾದರೆ ಪಾತ್ರೆ ಬೇಕಲ್ಲ. ಸಾಧಾರಣ ಒಂದು ಅರ್ಧ ಲೀಟ್ರು ಹಾಲು ತಗೊಂಡಿದ್ದೀನಿ ಅಂತಲ್ಲ. ಸ್ವಲ್ಪ ಮುಚ್ಚಳ ಹಾಕಿ ಬಿಸಿ ಸ್ವಲ್ಪ ಆಗಬೇಕಾ. ಮತ್ತೆ ಇದು ಲಿಂಬು ಅದರಲ್ಲಿ ಹಾಕಿ ಪನ್ನೀರ್ ಮಾಡಲಿಕ್ಕೆ. ಪನ್ನೀರ್ ಮಾಡಲಿಕ್ಕಲ್ಲ, ಹಾಲಿಗೆ ಹುಳಿ ಬಿದ್ದಾಗಲೇ ಅದು ಪನ್ನೀರ್ ಹಾಲು ಹೊಡೆಯುವುದು. ಮತ್ತೆ ಅದು ಸ್ವೀಟ್ ಮಾಡಲಿಕ್ಕೆ ಸರಿ ಆಗ್ತದೆ, ಬೇಗ ನಮಗೆ ಸರಿ. ಓಕೆ, ಅಂದರೆ ಈಗ ಫಸ್ಟಿಗೆ ಪನ್ನೀರ್ ಥರ ಮಾಡ್ಕೊಂಡು ಪನ್ನೀರ್ ಥರ ಮಾಡಬೇಕು. ಓಕೆ, ಅದಕ್ಕೆ ನಾವು ಲಿಂಬೆ ಹುಳಿ ಹಾಕಬೇಕು ಸ್ವಲ್ಪ. ಓಕೆ, ಲಿಂಬುವನ್ನು ಹಾಗೆ ಹಾಕಬೇಕಲ್ಲ, ಬೀಜ ಎಲ್ಲ ಬೀರಬಾರ್ದಲ್ಲ? ಇಲ್ಲ. ಓಕೆ, ಹೊಡಿಯುವಷ್ಟು ಹಾಕೊಳ್ಬೇಕಲ್ಲ. ಹಾಲಿಗೆ ಹುಳಿ ಬಿದ್ದಾಗಲೇ ರಪ್ಪ ಅದು ತೆಗೆದು ಬಟ್ಟೆಯಲ್ಲಿ ಹಾಕಿ ಸ್ವಲ್ಪ ಟೈಮ್ ನೀರು ತೆಗಿಬೇಕು. ಅದರಲ್ಲಿ ನೀರು ತೆಗೆದು ಮತ್ತೆ ಮಾಡಬೇಕು. ಆಯಿತು. ಓಹೋ, ಸೆಕೆಂಡಲ್ಲಿ ಆಗ್ತಾಯಿಲ್ಲ. ನೋಡಿ ಎಷ್ಟು ಚಂದ ಬಂದು. ಹೌದು, ಈಗ ಹಾಲು ಕ್ಲಿಯರಾಗಿ ನೀರು ಬಿಟ್ಟಿದಲ್ಲ. ಓಕೆ, ಈಗ ಆಫ್ ಮಾಡೋದಾ? ಇದು ಆಫ್ ಮಾಡಿ. ಓಕೆ, ಈ ಥರ ಬಟ್ಟೆ ಹೇಳ್ಕೊಳ್ಬೇಕಾ? ಇಲ್ಲ ಬೇಡ, ಇದೀಗ ಇದರಲ್ಲಿ ನೀರು ಫುಲ್ಲು ಸ್ವಲ್ಪ ಈಗ ಸ್ವಲ್ಪ ತೆಗಿಬೇಕು. ಓಕೆ, ನೀರು ನಿಲ್ತದೆ, ಸ್ವಲ್ಪ ಗಟ್ಟಿ ಆಗುದಿಲ್ಲ, ಅಷ್ಟು ಗಟ್ಟಿ ಆಗುದಿಲ್ಲ, ಸ್ಮೂತ್ ಸಹ ಆಗುದಿಲ್ಲ. ಓಕೆ, ಈಗ ಇದು ಥಂಡ ಮಾಡಬೇಕಾ ಮತ್ತೆ ಬಾಲ್ ಮಾಡಿ ಮತ್ತೆ ಆಮೇಲೆ ಓಕೆ, ಅದೀಗ ಈಗ ಇದು ಇದರಲ್ಲಿ ತೆಗುವ ಸ್ವಲ್ಪ. ಓಕೆ, ಥಂಡ ಆಗ್ತದಲ್ಲ, ಅದು ತಣ್ಣಾಗಲಿಕ್ಕೆ ಪ್ಲೇಟಲ್ಲಿ ಹಾಕಿಟ್ರೆ ಬೆಟರ್ ಅಂತಿಲ್ಲ? ಓಕೆ, ಮತ್ತೆ ಇದು ತುಂಬ ಈಗ ಮಾಡಲಿಕ್ಕೆ ಉಂಟು. ಫಸ್ಟ್ ರಸ ಮಾಡುವ. ಇದು ಈಗ ತಣ್ಣಾಗಬೇಕು, ಮತ್ತೆ ರಸ ಮಾಡಿ ಮತ್ತೆ ಇದು ಬಾಲ್ ಮಾಡಿ ಅದರಲ್ಲಿ ಹಾಕಲಿಕ್ಕೆ ಉಂಟು. ಓಕೆ, ಈಗ ರಸ ಮಾಡಲಿಕ್ಕೆ ನೀವು ಇದು ಸ್ಟವ್ ಹಾಕಬೇಕು. ಓಕೆ, ಪ್ಯಾನ್ ನೀವು ಕೇಳಿದ್ರೆ ನಾನು ಕೊಡೋದಿಲ್ಲ. ಅದು ಇದಕ್ಕೆ ಆಯಿಲ್ ಏನು ಬೇಕು ಅಂತಿಲ್ಲ? ಆಯಿಲ್ ಎಂದು ಬೇಕಾಗಿಲ್ಲ. ಇದು ಸ್ವಲ್ಪ ನೀರು ಹಾಕಿ. ನೀರು ಅರ್ಧ ಕಪ್. ಅಂದಾಜು ಹಾಕ್ಲಾ? ಅಂದಾಜು. ಓಕೆ, ಸಾಕಾಗುತ್ತಾ? ಸಾಕು. ಇದರಲ್ಲಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ಇಲೈಚಿ ಪೌಡರ್. ಓಕೆ, ಇದು ಸಕ್ಕರೆ ಅಲ್ಲ? ಇದು. ಓಕೆ ಓಕೆ.
ಓ ಈಗ ಸಕ್ಕರೆಯ ಪಾಕ ಆಗಬೇಕಲ್ಲ? ಸಕ್ಕರೆ ಪಾಕ ಆಗ್ತದೆ. ಯಾಕೆ ಇದು ಆಗಬೇಕಾ ಮೊದಲು ನಾನು ಇದರಲ್ಲಿ ಬಾಲ್ ಮಾಡಿ ಇಡ್ತೇನೆ. ಓಕೆ. ಅಲ್ಲ ನೀವು ಇದನ್ನೆಲ್ಲ ನೀವು ನಿಮ್ಮ ಊರಲ್ಲಿ ಒಡಿಸ್ಸಾದಲ್ಲೇ ಮಾಡೋದು ಅಂತ ಹೇಳಿದೆ. ಒಡಿಸ್ಸಾಲಿ ಇದು ರಸಗುಲ್ಲ ಫೇಮಸ್. ನಮ್ಮ ಈ ಕಡೆ ಮಂಗಳೂರು ಸೈಡಲ್ಲೆಲ್ಲ ರಸಗುಲ್ಲ ಮಾಡ್ತಾರಲ್ಲ, ಹಾಗಾದ್ರೆ ಹಾಗೆ ಮಾಡ್ತಾರೆ. ಮತ್ತೆ ನಮ್ಮ ಊರದ್ದು ಇದು ಸ್ಪೆಷಲ್ ನಿಮ್ಮ ಸ್ವೀಟ್. ಈಗ ಏನು ಹಬ್ಬ ಈ ಥರ ನಮ್ಮದು ಜಗನ್ನಾಥ ಪ್ರಭು ರಥಯಾತ್ರೆಗೆ ಹೋಗ್ಬೇಕಾ ಟೈಮಲ್ಲಿ ಲಕ್ಷ್ಮೀಜಿಗೆ ಕರ್ಕೊಂಡು ಹೋಗುದಿಲ್ಲ, ಅದಕ್ಕೆ ಕೋಪ ಬರ್ತದೆ ಲಕ್ಷ್ಮಿಗೆ. ಮತ್ತೆ ಜಗನ್ನಾಥ ಅವರು ಚಿಕ್ಕಮ್ಮ ಮನೆಯಿಂದ ಬರ್ಬೇಕಾ, ಮತ್ತೆ ಲಕ್ಷ್ಮೀಜಿಗೆ ಇದು ರಸಗುಲ್ಲ ತಿನ್ನಿಸಿ ಅವ್ರ ಕೋಪ ಬಿಡ್ತಾರೆ. ಅಲ್ಲಿ ಸಮಾಧಾನ ಮಾಡಿ ದೇವಸ್ಥಾನ ಒಳಗೆ ಹೋಗ್ಲಿಕ್ಕೆ. ಹಾಗೆ ಉಂಟು. ಈಗ ಆಚರಣೆಯಲ್ಲೇ ಹಾಗೆ ಉಂಟು. ಹಾಗೆ ಹಾಗಾದ್ರೆ ರಸಗುಲ್ಲಕ್ಕೆ ನಿಮ್ಮ ಕಡೆ ಭಯಂಕರ ಒಂದು ಇದು ಉಂಟಲ್ಲ, ಅಂದ್ರೆ ಐತಿಹಾಸಿಕವಾಗಿ. ಅದು ತುಂಬಾ ಸ್ವೀಟ್. ನಮ್ಮದು ಒಡಿಸ್ಸಾದು ಫೇಮಸ್ ರಸಗುಲ್ಲ. ಓಕೆ ಓಕೆ. ಸ್ವೀಟ್ ಎಲ್ಲಿ ಸಹ ಹೋಗ್ಬೇಕು ನೀವು ರಸಗುಲ್ಲ ಕರ್ಕೊಂಡು ತಕೊಂಡು ಹೋಗ್ತಾರೆ. ಅಂದ್ರೆ ಈಗ ದೇವರಿಗೆ ಪ್ರಸಾದ ತರ, ದೇವರದ್ದು ಪ್ರಸಾದ ಇದು ಸಹ ಸ್ವೀಟ್. ನೀವು ಎಲ್ಲಿ ಯಾರು ಮನೆಗೆ ಹೋಗ್ಲಿ ಟೈಮಲ್ಲಿ ಇದು ರಸಗುಲ್ಲ ತಗೊಂಡು ಹೋಗ್ಬೇಕಲ್ಲ. ಓಕೆ ಓಕೆ. ಆಲ್ಮೋಸ್ಟ್ ಅದು ಬಾಯ್ಲ್ ಆಗಿ ಸ್ವಲ್ಪ. ಓಕೆ. ಸಕ್ಕರೆ ಅಂತೂ ಪಕ್ಕ ಪಾಕ ಆಗಿದೆ. ಆ ಥರ ರೌಂಡ್ ಮಾಡ್ಕೊಳ್ಬೇಕಲ್ಲ? ಇದರ ರೌಂಡ್ ಮಾಡಿ. ಓಕೆ. ಚಿಕ್ಕ ಚಿಕ್ಕದಾಗಿ ರೌಂಡ್ ಬೇಕಲ್ಲ? ನಿಮ್ಮ ಮನೆಯಲ್ಲೆಲ್ಲ ಈ ಥರ ಏನು ರಸಗುಲ್ಲ ಎಲ್ಲ ಎಲ್ಲರಿಗೆ ಇಷ್ಟನಾ ಹೇಗೆ? ಎಲ್ಲರಿಗೂ ಇಷ್ಟ ರಸಗುಲ್ಲ ಮಾಡ್ತಾರೆ. ನಮ್ಮ ಮಕ್ಕಳು ಎಲ್ಲ ಚಪಾತಿ ಎಲ್ಲ ತಿಂತಾರೆ ಇದರಲ್ಲಿ. ಅದರಲ್ಲಿ ತಿಂತಾರ? ಅದರಲ್ಲಿ ಸ್ವೀಟಲ್ಲಿ ರಸಗುಲ್ಲ ಅದು ರಸ ಇಲ್ಲಿ ರಸ ಅದರಲ್ಲಿ ಉಂಟಲ್ಲ. ಓಕೆ. ಅದು ಪೂರಿ ಕೂಡ, ಪರೋಟ, ಚಪಾತಿ ಎಲ್ಲದಕ್ಕೂ ಆಗ್ತದೆ. ಎಲ್ಲದಕ್ಕೂ ಆಗ್ತದೆ. ಓಕೆ. ಮತ್ತೆ ಊಟ ಮತ್ತೆ ಇದು ಸ್ವೀಟ್ ತಿನ್ಬೇಕು. ಊಟ ಆದ ನಂತರ ಈ ಥರ ಸ್ವೀಟ್ ತಗೊಳ್ಳೋದಲ್ಲ? ಓಕೆ. ಆಲ್ಮೋಸ್ಟ್ ಇಷ್ಟು ಸಾಕು ಅಂತ ಹೇಳ್ತಿದ್ದೀರಲ್ಲ? ಸ್ವಲ್ಪ ಸ್ಲಿಮ್ ಮಾಡೋದಾ? ಓಕೆ. ಈಗ ಕರೆಕ್ಟಾಗಿ ರಸಗುಲ್ಲಕ್ಕೆ ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಸ್ವಲ್ಪ ಸ್ಪೀಡ್ ಇಲ್ವಾ? ಸ್ಪೀಡ್ ಬೇಡ. ಈಗ ಕೊಬ್ಬರಿ ಮುಚ್ಚಬೇಕಾ? ಅದನ್ನೇನು ಮಿಕ್ಸ್ ಮಾಡಬೇಕಂತ ಏನು ಮಾಡಲಿಕ್ಕಿಲ್ಲ. ನಾನು ರಸಗುಲ್ಲ ಎಲ್ಲ ನಮ್ಮಲ್ಲೆಲ್ಲ ಮಾಡಲೇ ಇಲ್ಲ, ಹಾಗಾಗಿ ನನಗೆ ಅದರದ್ದು ABCD ಏನು ಗೊತ್ತಿಲ್ಲ. ಅದಕ್ಕೆ ನಾನು ಇವತ್ತು ಮಾಡಿಸಿದ್ದು. ನೀವು ಈಗ ರೆಡಿ ನೆಕ್ಸ್ಟ್ ಟೈಮ್ ಮನೆಯಲ್ಲಿ ಮಾಡಬೇಕು. ಓಕೆ. ಈಸಿ ಅಂದರೆ ನಾವು ಪನ್ನೀರ್ ಥರ ಮಾಡ್ಕೊಳ್ಳೋದು ಒಂದು ಇರೋದಲ್ಲ, ಆಮೇಲೆ ಸಕ್ಕರೆ ಜಾಯಿನ್ ಮಾಡಿಕೊಂಡ್ರೆ ಹೌದು. ಓಕೆ. ಅದು ಸಕ್ಕರ್ ಶುಗರ್ ಅದರಲ್ಲಿ ಬೇಯಬೇಕು. ಓಕೆ. ಅಂದರೆ ಈಗ ಅದು 15 ಮಿನಿಟ್ಸ್ ಸಕ್ಕರೆ ಪಾಕದಲ್ಲೇ ಬೇಯಬೇಕು ಅಂತಲ್ಲ? ಓಕೆ. ಅದು ಒಳಗೆ ಸ್ವೀಟ್ ಸ್ವಲ್ಪ ಒಳಗೆ ಹೋಗಬೇಕು ಸರ್. ಸೊ ಸ್ಮೂತ್ನೆಸ್ ಆಗ್ತದೆ, ಚೆನ್ನಾಗಿ ಬರುತ್ತಲ್ಲ. ಬೇಗ ತೆಗೆದ್ರೆ ಸ್ವಲ್ಪ ಇರ್ಬೋದು ಅಂತ ಹೇಳಿ. ಮತ್ತೆ ಉಪ್ಪು ಚೂರು ಉಪ್ಪು ಹಾಕಬೇಕು, ಅದರಲ್ಲಿ ಏನಿಲ್ಲ. ಅಲ್ಲಿ ಇದು ಇಲಾಯ್ಚಿ ಮತ್ತೆ ಸಕ್ಕರೆ. ಓಕೆ. ಅದೇ ಪರಿಮಳಕ್ಕೆ. ಈಗ ನೋಡುವ ಸ್ವಲ್ಪ ರೆಡಿ ಆಯಿತು ಅಂತ. ಆಲ್ಮೋಸ್ಟ್ ರೆಡಿ ಅಲ್ಲ? ರೆಡಿ ಆಯಿತು. ಈಗ ಗ್ಯಾಸ್ ಬಂದ್ ಮಾಡಿ ಆಫ್ ಮಾಡೋದಲ್ಲ? ನೋಡಿ ಎಷ್ಟು ಚೆನ್ನಾಗಿ ಅದು ಸಕ್ಕರೆಯ ಜೋನಿ ಜೊತೆ ಹೊಂದ್ಕೊಂಡಿದ್ದಲ್ಲ. ಹಾಗೆ ಒಂದೊಂದು ಅಂದ್ರೆ ಬಿಸಿ ಬಿಸಿ ತಿನ್ಲಿಕ್ಕೆ ಆಗೋದಿಲ್ಲಲ್ಲ? ಬಿಸಿ ಬಿಸಿ ತಿನ್ಬಹುದು, ತಿನ್ಬೋದಲ್ಲ? ಸ್ವಲ್ಪ ನೋಡ್ಕೊಂಡು ತಿನ್ಬೇಕು, ಇಲ್ಲಾಂದ್ರೆ ಬಾಯೆಲ್ಲ ಸುಟ್ಟು ಹೋಗ್ಬೋದು. ಓಕೆ. ನೀವು ಡೈರೆಕ್ಟ್ ಸರ್ವ್ ಮಾಡ್ತಾ ಇದ್ದೀರಲ್ಲ? ಇದರಲ್ಲಿ ಅದು ರಸ ಹಾಕು. ಇದು ನಮ್ಮ ರಸಗುಲ್ಲ ರೆಡಿ. ಓಕೆ. ಬಿಸಿ ಬಿಸಿಯಾದಂತಹ ಒಡಿಸ್ಸಾದ ಸ್ಪೆಷಲ್ ಅಲ್ಲ ರಸಗುಲ್ಲ ರೆಡಿ. ನೋಡ್ಲಿಕ್ಕೆ ಕೂಡ ಹಾಗೆ ಚೆನ್ನಾಗಿ ಕಾಣ್ತುಂಟು. ಮೇಲ್ಗಡೆ ಏಲಕ್ಕಿಲ್ಲ ಹಾಕಿದ್ದು ಸ್ವಲ್ಪ ಬ್ಲ್ಯಾಕ್ ಕಾಣ್ತುಂಟು. ಸ್ವೀಟ್ ಅಂತೂ ಗಮ್ಮತ್ತಿರ್ಬೋದು. ಟೇಸ್ಟ್ ನೋಡಲ್ಲ ಹಾಗಾದ್ರೆ ಈಗ? ಓಕೆ. ಸರೋಜ ಮ್ಯಾಮ್ ಸಾಕಾಗಿರುವಂತಹ ರಸಗುಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಸ್ಪೆಷಲಾಗಿ ಸಕ್ಕರೆಯ ಜೋನಿ ಎಲ್ಲ ಹಾಗೆ ಕಣ್ಣಿಗೆ ಹೊಡಿದಂತು. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ರಸಗುಲ್ಲ ತಯಾರಿಸುವ ವಿಧಾನ: ಮೊದಲು 1 ಪ್ಯಾಕೆಟ್ ಹಾಲನ್ನು ಬಿಸಿ ಮಾಡಿಕೊಂಡು ಕುದಿ ಬಂದಾಗ ನಿಂಬೆ ರಸ ಹಾಕಿ ಹಾಲನ್ನು ಪಡೆದು ಪನೀರ್ ತಯಾರಿಸಿಟ್ಟುಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಇನ್ನೊಂದೆಡೆ 1.5 ಕಪ್ ಸಕ್ಕರೆಗೆ ಸ್ವಲ್ಪ ನೀರು, ಚಿಟಿಕೆ ಉಪ್ಪು, ಏಲಕ್ಕಿ ಹಾಕಿ ಪಾಕ ತಯಾರಿಸಿಕೊಳ್ಳಿ. ನಂತರ ತಯಾರಿಸಿದ ಉಂಡೆಗಳನ್ನು ಹಾಕಿ ಬೇಯಿಸಿ 5 ರಿಂದ 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ರಸಗುಲ್ಲ ಸವಿಯಲು ಬಲು ರುಚಿ. ಓಕೆ. ಒಡಿಸ್ಸಾ ಸ್ಪೆಷಲ್ ರಸಗುಲ್ಲ ಹೇಗೆ ಮಾಡೋದು ನೋಡಿದಾರಲ್ಲ? ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೇಶಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೋದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ವಿದ್ಯಾ ಕಾಫಿ. ಓಕೆ ಸರ್, ರಸಗುಲ್ಲ ಅಂತೂ ರೆಡಿಯಾಗಿದೆ. ಈಗ ಸ್ಪೆಷಲ್ ಆಗಿ ತೆಂಗಿನಕಾಯಿ ಸಲಾಡ್ ಮಾಡ್ತಿದ್ರಲ್ಲ. ಓಕೆ, ತೆಂಗಿನಕಾಯಿ ಸಲಾಡ್ ತಿಳಿದ್ರೆ ನಾವು ತೆಂಗಿನಕಾಯಿದು ಸ್ವೀಟ್ ಎಲ್ಲ ಮಾಡಿದ್ವಿ. ಈಗ ಸಲಾಡ್ ತಿಳಿದ್ರೆ ಊಟಕ್ಕೆಲ್ಲ ಆಗ್ತದೆ ಹೇಗೆ ಅದು? ಊಟಕ್ಕೆ ಸಹ ಆಗ್ತದೆ, ತಿಂಡಿಗೆ ಸಹ ಆಗ್ತದೆ. ಓಕೆ, ತಿಂಡಿಗೂ ಆಗ್ತದಲ್ಲ. ಅಂದ್ರೆ ಇದು ಖಾರ ಇರುತ್ತೆ. ಖಾರ ಸ್ವಲ್ಪ ಚಿಲ್ಲಿ ಚಿಲ್ಲಿ ಇರುತ್ತಲ್ಲ. ನೀವು ಆವಾಗ ಸ್ವಲ್ಪ ಸ್ವೀಟ್ ಇದೆ ಅಂತ ಹೇಳಿದ್ರಿ, ಬಟ್ ಇದು ಖಾರ ಇರುತ್ತಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಸ್ಟಾರ್ಟ್ ಮಾಡಿ. ಫಸ್ಟ್ ಇದರಲ್ಲಿ ಒಂದು ಇದು ಸಲಾಡಿಗೆ ಅಂತೂ ಕುಕುಂಬರ್ ಸೌತೆಕಾಯಿ ಬೇಕಿಬೇಕಲ್ಲ. ಕುಕುಂಬರ್ ಓಕೆ, ಚೆನ್ನಾಗಿ ಅದನ್ನ ಕಟ್ ಮಾಡ್ಕೊಂಡಿದ್ದೀರಲ್ಲ. ಮತ್ತೆ ಈರುಳ್ಳಿ. ಓಕೆ, ಇದು ಬೆಂಕಿ ಇಲ್ಲದೆ ಅಡುಗೆ ಅಲ್ಲ. ಇದು ಟೊಮ್ಯಾಟೊ. ಅದನ್ನು 1 ಟೊಮೆಟೊ ಅಷ್ಟು ತಗೊಂಡಿದ್ದೀರಲ್ಲ. ಓಕೆ, ಮತ್ತೆ ಇದು ತೆಂಗಿನಕಾಯಿ ಮೈನ್ ಆಗಿ ಬೇಕಿರೋದೆ ತೆಂಗಿನಕಾಯಿ ಅಲ್ಲ. ಅಷ್ಟು ಬೇಕಾಗುತ್ತಾ? 1 ಕಪ್. ಒಂದು ಕಪ್. ಮತ್ತೆ ಇದು ಮೊಸರು ಆಗ್ತದೆ. ಮೊಸರು ಸ್ವಲ್ಪ ಇದೆ. ಓಕೆ, ಸಲಾಡಿಗೆ ಮೊಸರು ಬೇಕಲ್ಲ. ಸಲಾಡ್ಗೆ ಮೊಸರು ಬೇಕು. ಮತ್ತೆ ಇದು ಪ್ರೊಮೊಗ್ರಾನೇಟ್. ಓಕೆ, ದಾಳಿಂಬೆ. ಅದನ್ನು ಹೀಗೆ ತಿನ್ಬೋದಲ್ಲ, ಚೆನ್ನಾಗಿರುತ್ತೆ ನೋಡಿ. ಸಲಾಡಿಗೆ ಬೇರೆ ಏನು ನಾವು. ಮತ್ತೆ ಇದು ಚಿಲ್ಲಿ ಅಲ್ಲ. ಓಕೆ, ಖಾರಕ್ಕೆ ಬೇಕಾದರೆ ಚಿಲ್ಲಿ ಅಲ್ಲ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕ ಸೊಪ್ಪು. ಅಂದರೆ ಇದು ಭಾರಿ ಬೇಗ ಆಗುತ್ತೆ ಅಂತಲ್ಲ. ನಾವೆಲ್ಲ ಕಟ್ ಮಾಡಿಕೊಂಡಿದ್ರೆ ಅಡುಗೆ ಅಂತೂ ಬೇಗ ಆಗುತ್ತೆ. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಬೇಕು. ಇದು ಒಳ್ಳೆದು ಮಿಕ್ಸ್ ಮಾಡೋಲ್ಲ. ಎಷ್ಟು ಗಟ್ಟಿ ಇರುತ್ತಾ? ನೀರು ಮಾಡ್ಕೊಳ್ಬೋದಾ? ಸ್ವಲ್ಪ ಗಟ್ಟಿ ಸೈಡ್ ಎಷ್ಟು ಗಟ್ಟಿ ಆಗುದಿಲ್ಲ, ಅದು ಮೆಲ್ಟ್ ಆಗ್ತದೆ. ಮತ್ತೆ ಇದರಲ್ಲಿ ನೀರು ಹಾಕ್ಲಿಕ್ಕಿಲ್ಲ. ಇಲ್ಲ. ಓಕೆ, ಅಂದ್ರೆ ಇದು ಈ ಗಂಜಿ ಊಟಕ್ಕೆಲ್ಲ ಒಳ್ಳೆದಾಗುತ್ತೆ. ಗಂಜಿ ಊಟಕ್ಕೆ ನೀವು ಜೀರಿಗೆ ಪರೋಟ, ಆಗುತ್ತಾ? ಮೆಂತಿ ಪರೋಟ ಅದಕ್ಕೆಲ್ಲ ಆಗುತ್ತೆ. ಅದಕ್ಕೆ ಆಗ್ತದೆ. ನಿಮ್ಮ ಸೈಡ್ ಎಲ್ಲ ಸಲಾಡ್ ಅನ್ನ ಪರೋಟಕ್ಕೆ ಆ ಥರ ಸಲಾಡಾಗೆ ಒಂದು ಸೈಡ್ ಐಟಮ್ ಇದು. ಸೈಡ್ ಡಿಶ್ ಥರ ಅಲ್ಲ. ಓಕೆ, ಚೆನ್ನಾಗಿದೆ ನೋಡಿ. ದಾಳಿಂಬೆ ಕಲರ್ ಕೂಡ ಕೆಂಪು ಕಾಣ್ತಾ ಉಂಟು. ಈಗ ನೋಡಿ ಅಷ್ಟು ಸಾಕು. ಈಗ ಪ್ಲೇಟಲ್ಲಿ. ಓಕೆ, ಆಲ್ಮೋಸ್ಟ್ ರೆಡಿಯಾ? ರೆಡಿ. ಓಕೆ, ಇದು ನೀವು ಹೇಳಿದ್ರಲ್ಲ ಯಾವುದು ಪರೋಟಕ್ಕೆಲ್ಲ ಅಂತ, ಈ ರೈಸ್ ಐಟಮ್ಗೆಲ್ಲ ಯೂಸ್ ಆಗುತ್ತೆ? ರೈಸ್ ಐಟಮ್ಸ್ ಯೂಸ್ ಆಗಬೇಕು. ರೈಸ್ ಐಟಮ್ ಆಗ್ಬೋದಲ್ಲ. ಓಕೆ, ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಓಕೆ, ಅಷ್ಟು. ನಮ್ಮದು ಸಲಾಡ್ ರೆಡಿ ಅಲ್ಲ. ಓಕೆ, ಭಾರಿ ಬೇಗ ಮಾಡಿದೆ ನೋಡಿ. ನೀವೆಲ್ಲ ಕಟ್ ಮಾಡಿದ ಕಾರಣ ಭಾರಿ ಬೇಗ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಟೈಮ್ ತಗೊಳ್ಳೋದಲ್ಲ ನಾವು ತರಕಾರಿ ಎಲ್ಲ ಕಟ್ ಮಾಡಲಿಕ್ಕೆ. ನಾರ್ಮಲ್ ಆಗಿ ಈ ಸಲಾಡನ್ನು ಹೀಗೆ ತಿನ್ಬೋದು. ಅಂದರೆ ನೋಡ್ಲಿಕ್ಕೆ ಹಾಗೆ ಚೆನ್ನಾಗಿ ಕಾಣ್ತಾ ಉಂಟು, ಟೇಸ್ಟ್ ಕೂಡ ಹಾಗೆ ಇರ್ಬೋದು ಅಂತ ಕಾಣುತ್ತಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಓಕೆ, ಸರೋಜ ಮ್ಯಾಮ್ ಸಾಕಾಗಿರುವಂತಹ ಸಲಾಡ್ ರೆಡಿ ಮಾಡಿಕೊಟ್ಟಿದ್ದಾರೆ. ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತುಂಟು. ಏನು ಹಸಿರು ಮತ್ತು ಕೆಂಪು ಬಣ್ಣ ಕೂಡ ಚೆನ್ನಾಗಿ ಕಾಣ್ತುಂಟು. ಹಸಿರು, ಕೆಂಪು, ಬಿಳಿ ಕೂಡ ಎಲ್ಲ ಒಂದು 3 ಕಲರ್ ಕೂಡ ಚೆನ್ನಾಗಿ ಕಾಣ್ತುಂಟು. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ತೆಂಗಿನಕಾಯಿ ಸ್ಯಾಲಡ್ ತಯಾರಿಸುವ ವಿಧಾನ. ಮೊದಲು ಹೆಚ್ಚಿದ ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ತೆಂಗಿನ ತುರಿ, ಮೊಸರು, ದಾಳಿಂಬೆ ಬೀಜ, ಹಸಿಮೆಣಸು, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಮಧ್ಯಾಹ್ನದ ಊಟಕ್ಕೆ ಜಟ್ಪಟ್ಟಾಗಿ ತಯಾರು ತೆಂಗಿನಕಾಯಿ ಸ್ಯಾಲಡ್. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಇನ್ನು ಜಾಸ್ತಿ ಮಾತಾಡಲಿಕ್ಕಿಲ್ಲ. ರಸಗುಲ್ಲ ಅಂತೂ ಕಾಯ್ತಾ ಉಂಟು. ಯಾವ್ದು ನೋಡುವ ಟೇಸ್ಟ್ ಫಸ್ಟಿಗೆ ರಸಗುಲ್ಲ ನೋಡುವಲ್ಲ. ಓಕೆ, ತಗೊಳ್ಳಿ ನೀವು ಕೂಡ. ಈ ಥರ ಸ್ಪೂನಲ್ಲಿ ತಗೊಂಡು ಸಾರಾಗಿ ಉಂಟು. ಬಿಸಿ ಹಾಗೆ ಉಂಟು, ಸ್ವಲ್ಪ ಚೆನ್ನಾಗಿ ಉಂಟು. ಸಕ್ಕರೆ ಹಾಗೆ ಬಾಯಿಗೆ ಸಿಗ್ತಾ ಉಂಟು. ಜೊತೆಗೆ ನಾರ್ಮಲ್ ರಸಗುಲ್ಲ ನಾವು ಹೀಗೆ ತಿನ್ನೋದಕ್ಕಿಂತ ಸ್ಪೆಷಲಾಗಿ ನಿಮ್ಮ ಕೈ ರುಚಿ ಮಾಡಿದಾಗ ಇನ್ನೂ ಟೇಸ್ಟ್ ಬಂದಿದೆ. ತಗೊಂಡು ನೀವು ಕೂಡ ಟೇಸ್ಟ್ ಮಾಡಿ. ಮತ್ತೆ ಅದು ಸಲಾಡ್ ತಿನ್ನಿ. ಓಕೆ, ಇದು ಊಟ ಪರೋಟಕ್ಕೆಲ್ಲ ಒಳ್ಳೆ ಅಂತ ಹೇಳ್ತಿದ್ದೀರಲ್ಲ. ಚೆನ್ನಾಗುಂಟು. ಚೆನ್ನಾಗುಂಟು. ನೀವು ಮೆಣಸು ಹಾಕಿದ ಕಾರಣ ಖಾರ ಸ್ವಲ್ಪ ಜಾಸ್ತಿ ಕಾಣ್ತಾ ಉಂಟು. ಬೇಕಾದಾಗಿ ನೋಡ್ಕೊಳ್ಬೋದಲ್ಲ, ನಮಗೆ ಖಾರ ಎಷ್ಟು ಬೇಕು. ಊಟಕ್ಕೆ ಬೇಕಾದರೆ ಇಷ್ಟು ಖಾರ ಬೇಕಾಗುತ್ತೆ. ನಾರ್ಮಲ್ ಆಗಿ ಚಪಾತಿ ಪರೋಟಕ್ಕಾದರೆ ಸ್ವಲ್ಪ ಖಾರ ಕಡಿಮೆ ಮಾಡ್ಬೋದು. ಚೆನ್ನಾಗಿ ಉಂಟು. ನಾರ್ಮಲ್ ಸಲಾಡ್ ಅದಕ್ಕೆ ತಿನ್ನೋದಕ್ಕಿಂತ ಈ ಥರ ತೆಂಗಿನಕಾಯಿ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿ ಬಂದಿದೆಯಲ್ಲ.
ಎರಡು ಅಡುಗೆ ಟೇಸ್ಟಿಯಾಗಿತ್ತು, ಗಮ್ಮತ್ತು ಕೂಡ ಆಗಿತ್ತು. ಒಂದು ನಿಮ್ಮ ಒಡಿಸ್ಸಾದ ಸ್ಪೆಷಲ್ ಕೂಡ. ಹೇಗೆ ಅನ್ನಿಸ್ತು ನಿಮಗೆ ಎರಡು ಡಿಶ್ ಮಾಡಿ? ನಮಗೆ ತುಂಬ ಖುಷಿ ಆಗ್ತದೆ ಇಲ್ಲಿ ಮಾಡಿಸಿ. ಮತ್ತೆ ನಮ್ಮದು ಊರದ್ದು ಒಂದು ಸ್ಪೆಷಲ್ ಡಿಶ್ ನಾನು ಮಾಡ್ತೇನೆ, ಅದಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಓಕೆ, ಅದು ನಮಗೆ ಖುಷಿ ಆಗೋದು. ನೆಕ್ಸ್ಟ್ ಟೈಮ್ ಕೂಡ ನೀವು ಒಡಿಸ್ಸಾದ ಸ್ಪೆಷಲ್ ಏನಾದರೂ ಇದ್ದರೆ ಅದನ್ನು ಕೂಡ ಹೇಳಿಕೊಡಿ ಅಂತ. ಎರಡು ಡಿಶು ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು ಎರಡು ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ಅವಲಕ್ಕಿ ನಿಮಗೆ ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚ್ಚಿಲಕ್ಕಿ ಜೊತೆಗೆ ನಿಮಗೆ ಅಕ್ಕಿ ಕೊಟ್ಟರೆ ಆಗೋದಲ್ಲ, ಅದ್ರ ಜೊತೆಗೆ ನಿಮಗೆ ಮಸಾಲೆ ಕೂಡ ನಾನಾ ಮಸಾಲೆ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಸರೋಜಾಮ್ ಸಾಗದಾಗಿರುವಂತಹ ಏನು ಒಡಿಸ್ಸಾ ಸ್ಪೆಷಲ್ ರಸಗುಲ್ಲ ಮತ್ತು ಇನ್ನೊಂದು ಸ್ಪೆಷಲ್ ಆಗಿ ತೆಂಗಿನಕಾಯಿಯ ಸಲಾಡು ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.